ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್. ಕುಡ್ಲ ಮಹಾನಗರ ಪಾಲಿಕೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆ ಅಂಚನೆ ನಾರಾಯಣ ತರಬೇತಿ ಸಂಸ್ಥೆದ ಒಟ್ಟು ಸೇರಿಗೆಡು ಡೇ ನಲ್ಮ್ ಯೋಜನೆದಡಿಟ್ಟು ಸಾದಿ ಬೀದಿ ತೆನಸು ಮಾರಾಟ ಸುರಕ್ಷತೆ ಬಗೆಟ್ಟು ತರಬೇತಿ ಬೊಕ್ಕ ಪ್ರಮಾಣದೋಲೆ ಕೊರ್ಪುನ ಕಾರ್ಯಕ್ರಮ ಕುಡ್ಲದ ಡಾನ್ ಬಾಸ್ಕೋ ಹಾಲ್ಡ್ ನಡೆತಂಡು. ಕುಡ್ಲದ ಡಾನ್ ಬಾಸ್ಕೋ ಹಾಲ್ಡ್ ಶನಿವಾರ ಡೇ ನಲ್ಮ್ ಯೋಜನೆದಡಿಟ್ಟು ಸಾದಿ ಬೀದಿ ತೆನಸು ಮಾರುನ ಬೊಕ್ಕ ರಕ್ಷಣೆ ಬಗೆಟ್ಟು ಟ್ರೈನಿಂಗ್ ಬೊಕ್ಕ ಪ್ರಮಾಣದೋಲೆ ಕೊರ್ಪುನ ಕಾರ್ಯಕ್ರಮ ನಡೆತಂಡು. ಕುಡ್ಲ ಮಹಾನಗರ ಪಾಲಿಕೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಬೊಕ್ಕ ನಾರಾಯಣ ತರಬೇತಿ ಸಂಸ್ಥೆದ ಒಟ್ಟು ಸೇರಿಕೆಡು ಈ ಕಾರ್ಯಕ್ರಮನು ಅಟ್ಟಣೆ ಮಲ್ತದಿತ್ತೇರು. ಶಾಸಕರು ವೇದವ್ಯಾಸ್ ಕಾಮತ್ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಸಾದಿ ಬೀದಿಡು ತೆನಸು ದೆತೊಂಡರೆ ಬರ್ಪುನ ಗಿರಾಕಿಲೆಗು ಬೇರೆದಕುಲು ಅಕುಲು ಗಳಸಿನ ಗಾಡಿ ಪರಿಸರ ಪಾಡ್ದಿನ ಅಂಗಿಕುಂಟು ನಿರ್ಮಲ ಆದಿಪ್ಪುಡು. ಶುದ್ಧ ತೆನಸು ಕುರಿಯರೆಗಾದು ಶುದ್ಧ ಎಣ್ಣೆ ಫ್ರೆಶ್ ಕಾಯಕಜುಪ್ಪು ಗಳಸುಡು. ಗಿರಾಕಿಲಿನ ಬೇರು ಗೋಯ್ಪರೆಗಾದು ಲಾಭ ಕಮ್ಮಿದೀದು ಗಿರಾಕಿಲಿನ ಹೆಚ್ಚ ಮಲ್ಪುನಂಚ ತನ್ಕುಲು ಕೊರ್ಪುನ ತೆನಸು ಗುಣಮಟ್ಟುಡು ಕೊರ್ಪುನ ರೀತಿ ಇಂಚಿತ್ತಿ ಪಾಕ ವಿಚಾರುಳೆನ ಬಗೆಟ್ಟು ಟ್ರೈನಿಂಗ್ ಕೊರಿಯರು. ಮೇಯರ್ ಜಯಾನಂದ ಅಂಚನ್ ಮತ್ತು ಮೇಯರ್ ಪೂರ್ಣಿಮಾ ಸದಸ್ಯರಾಯನ ಸುಧೀರ್ ಶೆಟ್ಟಿಕಣ್ಣೂರು ಪಾಲಿಕೆದ ಅಧಿಕಾರಿಗಳು ಮಾಲಿನಿ ರಾಡ್ರಿಗಸ್ ಚಿತ್ತರಂಜನ್ ಸ್ಥಾಯಿ ಸಮಿತಿ ಗುರ್ಕರ್ಲಾಯನ ಕಿಶೋರ್ ಕೊಟ್ಟಾರಿ ಬೀದಿ ಬೇರೆದಕ್ಲಿನ ಸಂಘದ ಮುಸ್ತಫಾ ನಾರಾಯಣ ಸಂಸ್ಥೆದ ಸಂಪನ್ಮೂಲ ವ್ಯಕ್ತಿ ಮಲ್ಲಿಕಾರ್ಜುನ ಪಾಟೀಲ್ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು. ರಾಷ್ಟ್ರೀಕೃತ ಬ್ಯಾಂಕ್ ಮುಖಾಂತರ 10,000 ರೂಪಾಯಿ ಕೊಡುವಂತ ಯೋಜನೆಯನ್ನು ಮಾಡಿದೆ. ಆ 10,000 ರೂಪಾಯಿ ಪಡ್ಕೊಂಡು ಬಹಳ ಯಶಸ್ವಿಯಾಗಿ ವ್ಯಾಪಾರವನ್ನು ಮಾಡಿದಂತ ವ್ಯಕ್ತಿಗಳಿಗೆ ಕೆಲವರು ಕೇಳ್ತಾರೆ, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ? ಪಾಪದ ಬೀದಿ ಬದಿ ವ್ಯಾಪಾರಸ್ಥರಿಗೆ 10,000 ರೂಪಾಯಿ ಕೊಟ್ಟಿದ್ದಾರೆ. ನೀವು 10,000 ರೂಪಾಯಿನ ಕರೆಕ್ಟ್ ಸರಿಯಾಗಿ ಬ್ಯಾಂಕಿಗೆ ಪುನರಪಿ ಕೊಟ್ಟರೆ ನಮಗೆ ಮುಂದಿನ ದಿನಗಳಲ್ಲಿ 20,000 ಲೋನ್ ಸಿಗ್ತದೆ. ಅದನ್ನು ಕೂಡ ಯಶಸ್ವಿಯಾಗಿ ನೀವು ಪಡ್ಕೊಂಡು ಪುನರಪಿ ಬ್ಯಾಂಕಿಗೆ ಮರುಪಾವತಿ ಮಾಡಿದ್ರೆ 50,000 ರೂಪಾಯಿ ಸಿಗ್ತದೆ. ಹಾಗಾಗಿ ಈ ಯೋಜನೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಕೇವಲ ತಮಗೆ 50,000, 20,000, 10,000 ಕೊಡುವಂಥದ್ದು ಮಾತ್ರ ಅಲ್ಲ, ಬ್ಯಾಂಕಿನವರು ಹಣ ಕೊಟ್ಟರೆ ವ್ಯಾಪಾರವನ್ನು ಮಾಡಬೇಕು. ಆ ವ್ಯಾಪಾರವನ್ನು ಮಾಡಿದಾಗ ತಾವು ವ್ಯಾಪಾರದಲ್ಲಿ ಯಶಸ್ಸು ಕಾಣಬೇಕು. ಅದಕ್ಕಾಗಿ ತರಬೇತಿ ಕೊಡ್ತಾ ಇದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲರಿಗೂ ತರಬೇತಿ ಕೊಡುವಂತ ನಿಟ್ಟಿನಲ್ಲಿ 34 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಕಳಿಸಿಕೊಟ್ಟಿದೆ, ಮೋದಿ ಅವರು ಕಳಿಸಿಕೊಟ್ಟಿದ್ದಾರೆ. ಬೆಳ್ಳಾರಿಡು ಶನಿವಾರ ಕಾಂಡೆ ಕಾರ್ಯಾಚರಣೆ ನಡಪಾಯಿನ ಎನ್ಐಎ ಅಧಿಕಾರಿಲಿನ ಕೂಟ ಪ್ರವೀಣ್ ನೆಟ್ಟಾರ್ ಕೇಸ್ಗೆ ಸಂಬಂಧಪಟ್ಟದು ಬೆಳ್ಳಾರಿ ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್, ಸುಳ್ಯದ ಇಬ್ರಾಹಿಂ, ಎಸ್ಡಿಪಿಐ ರಾಜ್ಯ ಕಾರ್ಯಂತರು ಶಾಫಿ ಬೆಳ್ಳಾರೆ ಇಂಚ ಮೂವರೇನು ಆಕ್ಲಿನ ಇಲ್ಲಡು ಬಂಧನ ಮಲ್ತಿದೆರು. ಬಿಜೆಪಿ ಯುವ ಮೋರ್ಚಾದ ನಾಯಕಿ ಪ್ರವೀಣ್ ನೆಟ್ಟಾರಿನ ಕಿರ್ನ ಕೇಸ್ಗೆ ಸಂಬಂಧಪಟ್ಟದು ರಾಜ್ಯದ ಪಾಕ ಕಡಿಟ್ಟು ಎನ್ಐಎ ಅಧಿಕಾರಿಗಳು ಕಾಂಡೆನೆ ಕಾರ್ಯಾಚರಣೆ ನಡಪಾದು ಮೂವೇರೇನು ಪತ್ತದೇರು. ದಕ್ಷಿಣ ಕನ್ನಡ, ಮೈಸೂರು, ಹುಬ್ಬಳ್ಳಿ ಸೇರಿನಂಚ ಪಾಕ ಕಡಿಟ್ಟು ನಿಷೇಧಾತಿನ ಪಿಎಫ್ಐ ಸಂಘಟನೆದ ನಾಯಕಿರ್ನ ಇಲ್ಲಲಿನ ಮಿತ್ತು ಎನ್ಐಎ ಅಧಿಕಾರಿಗಳು ಪೊಗ್ಗುದು ತನಿಖೆ ನಡಪಾದಿರು. ಬೆಳ್ಳಾರಿಡು ಶನಿವಾರ ಕಾಂಡೆ ಕಾರ್ಯಾಚರಣೆ ನಡಪಾಯಿನ ಅಧಿಕಾರಿಲಿನ ಕೂಟ ಕೇಸ್ಗೆ ಸಂಬಂಧಪಟ್ಟದು ಬೆಳ್ಳಾರಿ ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್, ಸುಳ್ಯದ ಇಬ್ರಾಹಿಂ, ಎಸ್ಡಿಪಿಐ ರಾಜ್ಯ ಕಾರ್ಯಂತರು ಶಾಫಿ ಬೆಳ್ಳಾರೆ ಇಂಚ ಮೂವರೇನು ಆಕ್ಲಿನ ಇಲ್ಲಡು ಎನ್ಐಎ ಅಧಿಕಾರಿಗಳು ಬಂಧನ ಮಲ್ತಿದೆರು. 2 ದಿನ ದುಂಬುಲ ಜಿಲ್ಲೆದ ಪಾಕ ಕಡಿಟ್ಟು ಪಿಎಫ್ಐ ನಾಯಕಿರ್ನ ಇಲ್ಲಲಿಗೆ ಪೊಗ್ಗುದು ಎನ್ಐಎ ಅಧಿಕಾರಿಲಿನ ಕೂಟ ತನಿಖೆ ಮಲ್ತದು ದಾಖಲೆದೆ ತೊಂದುಂಡು ಅಂಡ ಒಂದು ಪೊಲೀಸರಿಗೆ ಮಾಹಿತಿ ಇಜ್ಜಾಂಡು. ಲುಕೌಟ್ ಜಾರಿಯಾತಿನ 4 ನಾಡು ಪತ್ತರೆ ಪುತ್ತೂರು, ಸುಳ್ಯ, ಬೆಳ್ಳಾರೆ ಸೇರ್ದು ಪಾಕ ಕಡಿಟ್ಟು ಬಸ್ ಸ್ಟ್ಯಾಂಡ್, ರೈಲ್ ಆಫೀಸ್ ಬೊಕ್ಕ ಬೇತೆ ಸಾರ್ವಜನಿಕ ಜಾಗಿಲಿಡು ಆರೋಪಿಲಿನ ಪಟ್ಟಿ ಇತ್ತಿನ ಪೋಸ್ಟರ್ ಅಂಟಾದು ನಾಡು ಪತ್ತರೆ ಸಾಕಾರ ಕೊರುಡುಂದು ಈ ದಿಂಬು ಭಿನ್ನಾಯ್ತೊಂದಿರು. ಎನ್ಐಎದ ಆಜಿ ಜನತಾ ಕೂಟ ತಂತ್ರಜ್ಞಾನ ಆಧಾರದ ಮಾಹಿತಿ ಆಧಾರಡು ಪುತ್ತೂರು ಸುತ್ತಮುತ್ತ ನಾಡುನ ಕಾರ್ಯಾಚರಣೆ ನಡೆಯಿತು. ಬಂಧನ ಮಲ್ತಿನ ಎಸ್ಡಿಪಿಐ ನಾಯಕರೇನು ಪುತ್ತೂರು ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಲೆತ್ತೊಂದು ಪೋದು ಅಕ್ಲಿನ ವೈದ್ಯಕೀಯ ಪರೀಕ್ಷೆ ನಡಪಾಯಿರು. ಪೊಲೀಸರಿನ ಸಾಕಾರಡು ಬಿಗಿ ಭದ್ರತೆಡು ವೈದ್ಯಕೀಯ ಪರೀಕ್ಷೆ ನಡಪಾದು ತನಿಖೆಗೂ ಬೆಂಗಳೂರಿಗೂ ಲೆತ್ತೊಂದು ಪೋತಿರು.
ಸುದ್ದಿ ಮಲ್ಪುನವು ಪತ್ರಿಕೆದ ಮೂಲ ಕರ್ತವ್ಯ ಅಂಡ ವಿಜಯ ಕರ್ನಾಟಕ ಮೂಲ ಕರ್ತವ್ಯದೊಟ್ಟುಗು ಭಾರತೀಯ ಸಂಸ್ಕೃತಿನ ದಿರ್ತಪತ್ತುನ ಕೆಲಸ ಮಲ್ತೊಂದುಂಡು ಪುತ್ತೂರು ಶಾಸಕರು ಸಂಜೀವ ಮಟ್ಟಂದೂರು ಪಂತೆರು ಪುತ್ತೂರುದ ಪುರಭವನುಡು 6 ವಿಜಯ ಕರ್ನಾಟಕ ಪತ್ರಿಕೆದ ವೀಕ ಯಕ್ಷಗಾನ ಫೆಸ್ಟ್ 2022 ಸರಣಿದ 2ನೇ ಕಾರ್ಯಕ್ರಮ ಯಕ್ಷ ವಿಜಯಗಾನ ನಾಟ್ಯ ವೈಭವ ಉದಿಪನ ಮಲ್ತದು ಪಾತಿರಿಯರು. ವಿಜಯ ಕರ್ನಾಟಕ ಪತ್ರಿಕೆದ ವೀಕ ಯಕ್ಷಗಾನ ಫೆಸ್ಟ್ 2022 ಸರಣಿದ 2ನೇ ಕಾರ್ಯಕ್ರಮ ಯಕ್ಷ ವಿಜಯ ಗಾನ ನಾಟ್ಯ ವೈಭವ ಕಾರ್ಯಕ್ರಮ ಶುಕ್ರವಾರ ಪುತ್ತೂರದ ಪುರಭವನೋಡು ನಡೆತಂಡು. ವಿಜಯ ಕರ್ನಾಟಕ ಪೇಪರ್ದ ಪ್ರಧಾನ ವರದಿಗಾರರು ಸುಧಾಕರ ಸುವರ್ಣ ತಿಂಗಳಾಡಿ ಎತ್ಕೊಂಡರು. ಸ್ಥಾನೀಯ ಸಂಪಾದಕರು ಬಿ ರವೀಂದ್ರ ಶೆಟ್ಟಿ ಸುರುತ ಪಾತ್ರ ಪಂಡದು ವಿಷಯ ದುಂಬುದಿಯರು. ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಂತಹ ರೈತರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಅವರನ್ನು ಜಿಲ್ಲಾ ಮಟ್ಟದಲ್ಲಿ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಗೌರವ ಮಾಡಿ ಅದರ ನಂತರ ರಾಜ್ಯ ಮಟ್ಟಕ್ಕೆ ಕೊಂಡೋಗಿ ಅಲ್ಲಿ ಮುಖ್ಯಮಂತ್ರಿ ಮತ್ತು ಇತರ ಸಚಿವರಿಂದ ಅವರನ್ನು ಗೌರವಿಸುವಂತಹ ಹೈನುವನ್ನು ಕಾರ್ಯಕ್ರಮ ಇದೊಂದು ವಿನೂತನವಾದ ಕಾರ್ಯಕ್ರಮ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಮ್ಮ ಓದುಗರ ಜೊತೆಗೆ ಸೇರಿಕೊಂಡು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಹೀಗೆ ಆದರೆ ಇದಕ್ಕೊಂದು ಹೊಸ ಸೇರ್ಪಡೆ ಅಂದರೆ ಯಕ್ಷ ವಿಜಯ ಈ ವರ್ಷದ ಸೇರ್ಪಡೆ. ನಮ್ಮ ಪಟ್ಲ ಸತೀಶ್ ಶೆಟ್ಟರ್ ಇದ್ದಾರೆ ಮತ್ತು ನಮ್ಮ ನವನೀತ್ ಶೆಟ್ಟಿ ಇದ್ದಾರೆ. ಇವರಿಬ್ಬರು ಸಾರಥ್ಯದಲ್ಲಿ ನಾವು ಇದನ್ನು ಮಾರ್ಗದರ್ಶನ ಪಡ್ಕೊಂಡು ಇದನ್ನು ಬಹಳ ಯಶಸ್ವಿಯಾಗಿ ಮಂಗಳೂರಿನಲ್ಲಿ ಈ ವರ್ಷ ಆಯೋಜನೆ ಮಾಡಿದ್ದೆವು. ಅದು ಬಹಳ ಯಶಸ್ವಿಯಾಗಿದೆ. ಅದರ ಪ್ರೇರಣೆಯಿಂದ ಪುತ್ತೂರಿನಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ. ಪುತ್ತೂರು ಶಾಸಕರು ಸಂಜೀವ ಮಠಂದೂರು ಕಾರ್ಯಕ್ರಮ ಉದಿಪನ ಮಲ್ತಿರು. ಸಂಜೀವ ಮಟ್ಟಂದೂರು ಪಾತಿರ್ದು ಸುದ್ದಿ ಮಲ್ಪುನವು ಪತ್ರಿಕೆದ ಮೂಲ ಕರ್ತವ್ಯ ಅಂಡ ವಿಜಯ ಕರ್ನಾಟಕ ಮೂಲ ಕರ್ತವ್ಯದೊಟ್ಟುಗು ಭಾರತೀಯ ಸಂಸ್ಕೃತಿನ ದಿರ್ತುಪತ್ತುನ ಕೆಲಸ ಮಲ್ತೊಂದುಂಡು ಒಂದು ಪುಗಾರುನ ಸಂಗತಿ ಎಂದು ಪಂಡಿರು. ಯಕ್ಷಗಾನ ಬಜಿ ಕಲೆ ಮಾತ್ರಾತ್ ಶತಮಾನುಲಿಡ್ದು ಜನಕ್ಲಿಡ ಸಂಸ್ಕಾರ ಆಧ್ಯಾತ್ಮಿಕ ಶಕ್ತಿನ ದಿಂಜ ಒಂದು ಬೈದಂಡು ದೇನು ಬುಳೆಪಾದ ಪೋಷಣೆ ಮಲ್ಪುನ ವಿಜಯ ಕರ್ನಾಟಕದ ಯಕ್ಷಗಾನ ಫೆಸ್ಟ್ ಎಡ್ಡೆ ಪ್ರಯೋಗ ಅಂದು ಸಂಜೀವ ಮಟ್ಟಂದೂರು ಪಂಡಿರು. ಈ ದೇಶದ ಸಂಸ್ಕೃತಿ ನಮ್ಮೆಲ್ಲರಿಗೂ ಸಂಸ್ಕಾರವನ್ನು ಕೊಟ್ಟದ್ದು ಈ ಸಾಂಸ್ಕೃತಿಕ ಲೋಕ. ಆ ಸಾಂಸ್ಕೃತಿಕ ಲೋಕ ಇವತ್ತು ಈ ದೇಶದ ಇಡೀ ಇಂಚಿಂಚು ನೆಲವನ್ನು ಇವತ್ತು ಪವಿತ್ರಗೊಳಿಸಿ ಜಗತ್ತಲ್ಲಿ ಭಾರತದ ಸಂಸ್ಕೃತಿಯನ್ನು ಪರಿಚಯಿಸುವ ಜೊತೆಯಲ್ಲಿ ಇವತ್ತು ಮತ್ತೊಮ್ಮೆ ಈ ದೇಶ ಜಗದ್ಗುರು ಭಾರತ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ನಮ್ಮ ಸಾಂಸ್ಕೃತಿಕ ಲೋಕದ ಕಲಾವಿದರು. ಪುತ್ತೂರು ನಗರಸಭೆ ಗುರುಕಾರ್ಯರು ಜೀವಂದರ ಜೈನ್, ಪುತ್ತೂರು ಡಿವೈಎಸ್ಪಿ ವೀರಯ್ಯ ಹಿರೇಮಠ, ಜಿಎಲ್ ಆಚಾರ್ಯ ಜುವೆಲರ್ಸ್ ಗುರುಕಾರ್ಯರು ಬೊಕ್ಕ ಆಡಳಿತ ನಿರ್ದೇಶಕರು ಬಲರಾಮ ಆಚಾರ್ಯ, ಪುತ್ತೂರು ಅಕ್ಷಯ ಕಾಲೇಜ್ ಗುರುಕಾರ್ಯರು ಜಯಂತ ನಡುಬೈಲು, ಪುರಸಭೆತ ದುಂಬುದ ಗುರಿಕಾರ್ಯರು ರಾಜೇಶ್ ಬನ್ನೂರು ಮಲ್ಲಬಿನ್ನಿರಾದ ಪಾಲ್ದೆತ್ತೊಂಡಿರು. ವಿಜಯ ಕರ್ನಾಟಕ ರೆಸ್ಪಾನ್ಸ್ ವಿಭಾಗದ ಎಜಿಎಂ ರಾಮಕೃಷ್ಣ ಡಿ, ಆರ್ಎಂಡಿ ವಿಭಾಗದ ಮುಖ್ಯ ಮ್ಯಾನೇಜರ್ ನಾರಾಯಣ, ಸಂಯೋಜನೆ ಸಾಕಾರಡು ಮಾಧವ ಬಂಗೇರ ಕೊಳತ್ತ ಮಜಲ್ ಪಾಲ್ದೆತ್ತೊಂಡಿರು. ಕದ್ರಾ ನವನೀತ ಶೆಟ್ರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಯುವ ವಾಹಿನಿ ಕೇಂದ್ರ ಸಮಿತಿ 35ನೇ ವರ್ಷದ ಸಂಭ್ರಮೊಡಿತದು. ಈ ಸರ್ತಿ 2022ನೇ ಸಾಲದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿದ ಮರ್ಯಾದೆಗೆ ಸಂದದಂಡು ಪ್ರಶಸ್ತಿ ಪಡೆಯಿನ ಸಂಭ್ರಮೋತ್ಸವ ಲೆಕ್ಕೊಡು ಕುಡ್ಲದ ಉರುವ ಸ್ಟೋರುಡುಪುನ ಯುವ ವಾಹಿನಿ ಕೇಂದ್ರ ಸಮಿತಿ ಆಫೀಸ್ ತಲುಪೊಡ್ದು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಮುಟ್ಟ ಮೋಟಾರ್ ಗಾಡಿಲಿನ ಜಾಥಾ ನಡಪಾಯಿರು. ಯುವ ವಾಹಿನಿ ಕೇಂದ್ರ ಸಮಿತಿ 35ನೇ ವರ್ಷದ ಸಂಭ್ರಮೊಡಿತದು. ಈ ಸರ್ತಿ 2022ನೇ ಸಾಲದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿದ ಮರ್ಯಾದೆಗೆ ಸಂದದಂಡು ಪ್ರಶಸ್ತಿ ಪಡೆಯಿನ ಸಂಭ್ರಮೋತ್ಸವ ಲೆಕ್ಕೊಡು ಕುಡ್ಲದ ಉರುವ ಸ್ಟೋರುಡುಪುನ ಯುವ ವಾಹಿನಿ ಕೇಂದ್ರ ಸಮಿತಿ ಆಫೀಸ್ ತಲುಪೊಡ್ದು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಮುಟ್ಟ ಮೋಟಾರ್ ಗಾಡಿಲಿನ ಮಾಮಲ್ಲ ಜಾಥಾ ನಡಪಾಯಿರು.
ಈ ಪೊರ್ತುಡು ನಮ್ಮ ಕುಡ್ಲದೊಟ್ಟುಗು ಯುವವಾಹಿನಿ ಕೇಂದ್ರ ಸಮಿತಿದ ಗುರಿ ಕಾರ್ಯರು ಉದಯ ಮೀನ್ ಮಟ್ಟು ಪಾತಿರ್ದು ಬರವು ಬೇಲೆ ಸಂಪರ್ಕ ಇಂಚ ಉದ್ದೇಶದಿ ಒಂದು ಒಡಿಪು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆ ಬೊಕ್ಕ ಬೆಂಗಳೂರುಡ್ಲ ಘಟಕ ಸ್ಥಾಪನೆ ಮಲ್ತದು ಮೂಜೆ ಸಾರುಡ್ಲ ಹೆಚ್ಚ ಸದಸ್ಯರುಪ್ಪನ ಸಂಸ್ಥೆ ಮಲ್ತಿನ ಸಾಧನೆ ಗುರ್ತ ಮಲ್ತದು ರಾಜ್ಯ ಸರ್ಕಾರ ಸ್ವತಂತ್ರದ ಅಮೃತ ಮಹೋತ್ಸವದ ಪೊರ್ತುಡು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕುರಿದು ಮರ್ಯಾದೆ ಮಲ್ತದ ಇದು ಸಮಿತಿದ ಸಾಧನೆಗೆ ಸಂದಿನ ಫಲ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಿದೇರು. ಎಂಕ್ಲನ ಸಮಿತಿ ಪರವಾದ ಅರೆಗು ಸೊಲ್ಮೆ ಸಂದವಾನ್ ಪಂಡೇರು. ಅಕೇರಿಗೂ ಕುದ್ರೋಳಿ ಕ್ಷೇತ್ರಡು ಗುರು ಪೂಜೆ ನಡಪಾದ ಜಾಥಾ ಅಕೇರಿ ಮಲ್ತೇರು. ಯುವವಾಹಿನಿ ಕೇಂದ್ರ ಸಮಿತಿದ ಮಾತಾ ಪದಾಧಿಕಾರಿಗಳು ತುಂಬದ ಗುರಿಕಾರಲು ಮಾತಾ ಸದಸ್ಯರು ಪಾಲ್ದಿತ್ತೊಂಡರು. ಮಾಡಿದಂಥ ಸಾಧನೆಯನ್ನು ಗುರುತಿಸಿ ಈ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ಅಮೃತ ಮಹೋತ್ಸವದ ಒಂದು ರಾಜ್ಯ ಪ್ರಶಸ್ತಿಯನ್ನು ನೀಡಿ ನಮಗೆ ಪುರಸ್ಕರಿಸಿದೆ ಅಂತ ಹೇಳಲು ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಪ್ರಶಸ್ತಿಯು ನಮ್ಮ ಎಲ್ಲ 3,000ಕ್ಕಿಂತ ಹೆಚ್ಚು ಸದಸ್ಯರಿಗೆ ಸಲ್ಲಿಸದೆ ಅವರು ಮಾಡಿದಂಥ ಶ್ರಮದಿಂದಾಗಿ ಈ ಒಂದು ಮಹೋನ್ನತ ಒಂದು ಪುರಸ್ಕಾರವು ನಮಗೆ ಈ ವರ್ಷ ಸರ್ಕಾರವು ನೀಡಿ ಪುರಸ್ಕರಿಸಿದೆ. ಮೊನ್ನೆ ನಡೆದಂಥ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಪ್ರಶಸ್ತಿಯನ್ನು ನೀಡಿ ಇಡೀ ಸಂಸ್ಥೆಯನ್ನು ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಯುವವಾಹಿನಿ ಕೇಂದ್ರ ಸಮಿತಿಯ ಪೂರ್ಣ ತಂಡದಿಂದ ಅವರಿಗೆ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಕುಡ್ಲಾ ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ದ ಇಡ್ಯಾ ಪೂರ್ವ ವಾರ್ಡ್ ಆಜೆತ್ತ ಕಟ್ಲಾ ನವನಗರುಡು ಪ್ರಧಾನಮಂತ್ರಿ ಆವಾಸ್ ಯೋಜನೆದಡಿಟ್ಟು 14 ಕೋಟಿ ರೂಪಾಯಿ 44 ಲಕ್ಷ ರೂಪಾಯಿ ಖರ್ಚುಡು 192 ಕುಟುಂಬಗಳಿಗಾದ ಕಟ್ಟೊಂದು ಪುನಃ ಹೊಸ ವಸತಿ ಸಮುಚ್ಚಯ ಕಾಮಗಾರಿಗೆ ಭೂಮಿ ಪೂಜೆ ಮಲ್ತಿ ನಡೆದ ಬೊಕ್ಕ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಶಿಲಾನ್ಯಾಸ ನಡಪಾಯರು. ಕುಡ್ಲಾ ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ದ ಇಡ್ಯಾ ಪೂರ್ವ ವಾರ್ಡ್ದ ಆಜೇತ ಕಟ್ಲಾ ನವನಗರುಡು ಪ್ರಧಾನಮಂತ್ರಿ ಆವಾಸ್ ಯೋಜನೆದಡಿಟ್ಟು 14 ಕೋಟಿ ರೂಪಾಯಿ 44 ಲಕ್ಷ ರೂಪಾಯಿ ಖರ್ಚುಡು 192 ಕುಟುಂಬಗಳಿಗಾದ ಕಟ್ಟೊಂದು ಪುನಃ ಹೊಸ ವಸತಿ ಸಮುಚ್ಚಯ ಕಾಮಗಾರಿಗೆ ಭೂಮಿ ಪೂಜೆ ಮಲ್ತಿ ನೀಡಿದ ಬೊಕ್ಕ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಶಿಲಾನ್ಯಾಸ ನಡಪಾಯರು. ಈ ಪೊರ್ತುಡು ಶಾಸಕರು ಪಾತಿರ್ದು ಬಡವಿರ್ನ ಕುಟುಂಬಗಳಿಗೆ ಸ್ವಂತ ಇಲ್ಲೊಂಜಿ ಕನ ಆದುಪ್ಪುಂಡು ಅಂಚಾದು ದುಂಬು ಕೊರ್ನಂಚ ಸೈಟ್ಲೇನು ಕೊರಿಯರೆ ಸರ್ಕಾರಿ ಭೂಮಿದ ಕೊರತೆ ಒಪ್ಪುರಿಡ್ದವ್ರ ಸರಕಾರನೇ ಸಜ್ಜಿದ ವಸತಿ ಸಮುಚ್ಚಯ ಕಟ್ಟದು ಇಲ್ಲು ಕಟ್ಟದು ಕೊರೊಂದುಂಡು. ಕೈತಲ್ದ ಜನತಾ ಕಾಲೋನಿಡ್ ಆಜನೂದ್ ಇಲ್ಲೊಪ್ಪುನ ವಸತಿ ಸಮುಚ್ಚಯದ ಕೆಲಸ ನಡತೊಂದಿದ್ದು ಒಟ್ಟು 792 ಇಲ್ಲು ನಗರ ಭಾಗೋಡು ಬಡವೇರ್ನ ಕುಟುಂಬಗಳಿಗೆ ತಿಕ್ಕೆರುಂಡು ಪಂಡೇರು. ಕಾರ್ಯಕ್ರಮಟ್ಟು ವಸತಿ ಸಮುಚ್ಚಯದ ವಿನ್ಯಾಸನು ಶಾಸಕರು ಬೊಕ್ಕ ಬಿನ್ನೆರು ಬಿಡುಗಡೆ ಮಲ್ತೇರು. ಕಾರ್ಯಕ್ರಮಡು ಕುಡ್ಲಾ ಮಹಾನಗರ ಪಾಲಿಕೆದ ಮೇಯರ್ ಜಯಾನಂದ ಅಂಚನ್, ಸ್ಥಾಯಿ ಸಮಿತಿ ಗುರುಕಾರ್ಯರು ನಯನಾ ಕೋಟ್ಯಾನ್, ಶಕಿಲಾ ಕಾವಾ, ಕಿಶೋರ್ ಕೊಟ್ಟಾರಿ, ಸರಿತಾ ಶಶಿಧರ್, ಲಕ್ಷ್ಮೀಶೇಖರ್ ದೇವಾಡೆಗ, ಬಿಜೆಪಿ ಪದಾಧಿಕಾರಿಗಳು ಊರ್ದ ಜನಕ್ಕುಲು ಯೋಜನೆದ ಫಲದಿತೊನ್ನಕುಲು ಪಾಲ್ದಿತ್ತುಂಡೆರು. ಸುಮಾರು ಹತ್ರ 800 ವಸತಿ ಸಮುಚ್ಚಯಗಳು ಅಂದ್ರೆ ಇಲ್ಲಿ 192 ಇಲ್ಲಿ ಆದ್ರೆ ಇಲ್ಲಿ ಹತ್ತಿರದ ಮತ್ತೊಂದು ಜಾಗದಲ್ಲಿ 600 ವಸತಿ ಸಮುಚ್ಚಯಗಳಿಗೆ ಇವಾಗಲೇ ಅದರ ಕೆಲಸ ನಡೀತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಾವು ಜನರ ಒಂದು ಕನಸಿರ್ತದೆ, ಒಂದು ಮನೆಯನ್ನ ಕಟ್ಕೊಳ್ಬೇಕು, ಜಾಗ ಬೇಕು ಅನ್ನುವಂಥ ಒಂದು ಕನಸಿರ್ತದೆ. ಮಂಗಳೂರು ನಗರದಲ್ಲಿ ಬಡವರಿಗೆ BPL ಕಾರ್ಡ್ ಇರುವಂಥವರಿಗೆ ಒಂದು ಮನೆಯನ್ನ ಕಟ್ಟಲಿಕ್ಕೆ ಅಥವಾ ಜಾಗವನ್ನು ತಗೊಂಡು ಮನೆಯನ್ನ ಕಟ್ಟಲಿಕ್ಕೆ ಅಥವಾ ಎಲ್ಲೋ ಒಂದು ಕಡೆ ಫ್ಲಾಟ್ ಅನ್ನು ತಗೊಳ್ಳಿಕ್ಕೆ ಬಹಳ ಕಷ್ಟ ಸಾಧ್ಯವಾದಂಥ ವಿಷಯ. ಕುಡ್ಲಾ ನಗರದ ಕೊಡಿಯಲ್ ಬೈಲ್ PVS ಕಲಾಕುಂಜದ ಇಸ್ಕಾನ್ ಸಂಸ್ಥೆದ ನಿಲೆಟ್ಟು ಕಾರ್ತಿಕ ತಿಂಗೊಲ್ದ ದೀಪೋತ್ಸವ ಆಚರಣೆ ನಡೆತೊಂದುಂಡು. ನಮ್ಮ ಕುಡ್ಲಾ ಟಿವಿ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ತುಡರ್ ಬುಲ್ಪು ಪೊತ್ತಾದು ಒಟ್ಟು 15 ದಿನ ನಡಪುನ ಕಾರ್ತಿಕ ದಿಂಡು ಉಚ್ಚಯ ಉದಿಪನ ಮಲ್ತೆರು.
ಕುಡ್ಲನಗರದ ಕೊಡಿಯಲ್ಬೈಲ್ ಪಿವಿಎಸ್ ಕಲಕುಂಜದ ಇಸ್ಕಾನ್ ಸಂಸ್ಥೆ ದಾನಿಲಿಟ್ಟು ಕಾರ್ತಿಕ ತಿಂಗೊಲ್ದ ದೀಪೋತ್ಸವ ಆಚರಣೆ ನಡಪಾಯಿರು. ನಮ್ಮ ಕುಡ್ಲ ಟಿವಿ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ತುಡರ್ ಬೊಲ್ಪ ಪೊತ್ತಾದು ಒಟ್ಟು 15 ದಿನ ನಡಪುನ ಕಾರ್ತಿಕ ದಿಂಡು ಉಚ್ಚಯ ಉದಿಪನ ಮಲ್ತೆರು. ಇಸ್ಕಾನ್ ಸಂಸ್ಥೆದ ಸ್ವಾಮೀಜಿಯರಿಡ್ದು ಧಾರ್ಮಿಕ ಪ್ರವಚನ ನಡೆತಂಡು. ಕಾರ್ತಿಕ ದಿಂಡು ಉಚ್ಚಯ ದೀಪೋತ್ಸವದ ಬಗೆಟ್ ಇಸ್ಕಾನ್ ಸಂಸ್ಥೆದ ಸನಂದನಾ ದಾಸ ನಮ್ಮ ಕುಡ್ಲ ಚಾನೆಲ್ದ ಒಟ್ಟುಗು ಪಾತಿರ್ದು ಕಾರ್ತಿಕ ತಿಂಗೊಲು ಕೃಷ್ಣಗ್ ಪ್ರೀತಿದ ತಿಂಗೊಲು. ಈ ದಿನಕ್ಲಿಡ್ ಇಸ್ಕಾನ್ದ ಮಾತಾ ದೇವಸ್ಥಾನಲಿಡ್ ಕಾರ್ತಿಕ ದೀಪೋತ್ಸವ ಆಚರಣೆ ಮಲ್ತೊಂದಿತ್ತದು 15 ದಿನ ಈ ಕಾರ್ಯಕ್ರಮ ನಡಪುಂಡು. ಭಕ್ತಿರ್ ಮಾತಾ ಪಾಲ್ತೆತ್ತೊಂಡು ಕೇನುಂಡಿರು. ರಾಮಕೃಷ್ಣ ಭಜನಾ ಕೂಟೊಡ್ದು ಭಜನಾ ಕಾರ್ಯಕ್ರಮ ನಡೆತಂಡು. ಡಾಕ್ಟರ್ ಶಶಿಕಾಂತ್ ತಿವಾರಿ ಬೊಕ್ಕ ನಾಯಕಿರು ಇಸ್ಕಾನ್ದ ಭಕ್ತಿರ್ ಪಾಲ್ತೆತ್ತೊಂಡಿರು. ಎಲ್ಲ ಮಾಸಗಳಲ್ಲಿ ಕಾರ್ತಿಕ ಮಾಸ ಅತ್ಯುತ್ತಮವಾದ ಮಾಸ, ಕೃಷ್ಣನಿಗೆ ಪ್ರಿಯವಾದ ಮಾಸ. ಹೇಗೆ ಕೃಷ್ಣನಿಗೆ ಎಲ್ಲ ವರ್ಣಗಳಲ್ಲೂ ಪೀತವರ್ಣ ತುಂಬ ಇಷ್ಟನೋ, ಹೇಗೆ ಕೃಷ್ಣನಿಗೆ ಎಲ್ಲ ಊಟದಲ್ಲೂ ಕೂಡ ಈ ಬೆಣ್ಣೆ ಅನ್ನೋದು ಕೃಷ್ಣನಿಗೆ ಪ್ರಿಯವೋ, ಅದೇ ರೀತಿಯಾಗಿ ಎಲ್ಲ ಮಾಸಗಳಲ್ಲಿ ಕಾರ್ತಿಕ ಮಾಸ ಅತಿ ಪ್ರಿಯ. ಅದಕ್ಕಾಗಿ ವಿಶ್ವಾದ್ಯಂತ ಇಸ್ಕಾನ್ ದೇವಸ್ಥಾನದಲ್ಲಿ ದೀಪೋತ್ಸವವನ್ನು ಆಚರಿಸಿ ಅವತ್ತು ನಾವು ದಾಮೋದರ ಅಷ್ಟಕವನ್ನು ಹಾಡನ್ನು ಹಾಡ್ತೇವೆ, ಕೃಷ್ಣನಿಗೆ ತುಪ್ಪದ ದೀಪವನ್ನು ಬೆಳಗ್ತೇವೆ. ಪರ್ವತ ಮುನಿ ಮತ್ತು ನಾರದ ಮುನಿಗಳ ಸಂಭಾಷಣೆಯಲ್ಲೇ ಬರುತ್ತೆ, ಯಾರು ಕಾರ್ತಿಕ ಮಾಸದಲ್ಲಿ ಕೃಷ್ಣನಿಗೆ ತುಪ್ಪದ ದೀಪವನ್ನು ಬೆಳಗಿ ಈ ದಾಮೋದರಷ್ಟ ಹಾಡನ್ನು ಹಾಡ್ತಾರೋ ಕೃಷ್ಣ ಅವರಿಗೆ ಭಕ್ತಿಯನ್ನು ಅನುಗ್ರಹ ಮಾಡ್ತಾನಂತೆ. ಈ ಒಂದು ನಿಟ್ಟಿನಲ್ಲಿ ಇಸ್ಕಾನ್ ಪಿವಿಎಸ್ ಕಲಾಕುಂಜ ನಾವು ಈ ಒಂದು ದೀಪೋತ್ಸವವನ್ನು ಆಯೋಜಿಸಿದ್ದೇವೆ. ತಾವೆಲ್ಲ ಬನ್ನಿ, ಇನ್ನೂ 15 ದಿವಸ ಉಂಟು. ಕೃಷ್ಣನಿಗೆ ತುಪ್ಪದ ದೀಪವನ್ನು ಬೆಳಗಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಕೃಷ್ಣನ ಭಕ್ತಿಯನ್ನು ಪ್ರಾರ್ಥಿಸಿ ಅಂತ ನಾವು ಕೇಳ್ಕೊಳ್ತೀವಿ. ನೀರು ಬುಡ್ದು ಮಾರ್ಗುಗು ಬತ್ತಿನ ಮುದಳೆನು ಕಾಡಿಲಾಕಿದಕ್ಲು ಬಚ್ಚಾವ್ ಮಲ್ತದು ಪಿರ ಸುದೇಕ ಬುಡ್ನ ಸಂಗತಿ ಕಡಬ ತಾಲೂಕುದ ಅಲಂಕಾರ್ ಕೊಂಡಾಡಿಕೊಪ್ಪ ಪ್ರಾಥಮಿಕ ಶಾಲೆದ ಕೈತಲ್ ನಡೆತದಂಡ. ನೀರು ಬುಡ್ದು ಮಾರ್ಗುಗು ಬತ್ತಿನ ಮೊದಲಿನ ಕಾಡಿಲಾಕೆದಕ್ಲು ಬಚಾವ್ ಮಲ್ತದು ಪಿರ ಸುದೇಕ ಬುಡ್ನ ಸಂಗತಿ ಕಡಬ ತಾಲೂಕದ ಅಲಂಕಾರ್ ಕೊಂಡಾಡಿಕೊಪ್ಪ ಪ್ರಾಥಮಿಕ ಶಾಲೆದ ಕೈತಲ ನಡೆತದಂಡು. ಶುಕ್ರವಾರ ಪುಲ್ಯಕಾಂಡದ ಪೊರ್ತು ಕೊಂಡಾಡಿಕೊಪ್ಪ ಪ್ರಾಥಮಿಕ ಶಾಲೆದ ಕೈತಲು ಮುದಳೆ ಒಂಜಿ ಪರತೊಂದು ಮಾರ್ಗ ಕಡತೊಂದಿತ್ತಂಡು. ಇಂದಿನ ರಬ್ಬರ್ ಟ್ಯಾಪಿಂಗ್ ಕೆಲಸಗ ಪೋಪುನ ಊರ್ದವರಿ ಶೀನಪ್ಪ ಕುಂಭಾರ ತೂದು ಕಾಡಿಲಾಕೆಗೂ ಮಾಹಿತಿ ಕೊಡ್ತಿರು. ಕಾಡಿಲಾಕೆಡ್ ಕೆಲಸ ಮಲ್ಪುನ ಬಾಲಚಂದ್ರ ಗೌಡ ಬೊಕ್ಕ ರವಿಕುಮಾರ್ ತುರ್ತು ಜಾಗಿಗೆ ಬತ್ತದು ಊರ್ದ ಕುಲಾದುಪ್ಪುನ ಶೀನಪ್ಪ ಕುಂಬಾರ, ಕಿರಣ್ ಕೊಂಡಾಡಿ ಬೊಕ್ಕ ಧರ್ಮಸ್ಥಳ ಶೌರ್ಯ ಕೂಟದ ಕಾರ್ಯಕರ್ತರು ಹರೀಶ್, ವಿನೋದ್ ಮುಕುಲ್ಮಾತಾ ಸೇರ್ದು ಮುದಳೆನು ಪತ್ತದು ಕುಮಾರಧಾರ ಸುದೆಕ್ ಬಿಡ್ತಿರು. ಕುಮಾರಧಾರ ಸುದೆಟ್ ಮುದಳೆ ಹೆಚ್ಚೊಂದಿತ್ತದು ಇಂಚಿಪ್ಪದ ದಿನೊಕ್ಲೆಡ್ ಸುದೆ ಬರಿಟುಪ್ಪುನ ಅಲಂಕಾರ ಗ್ರಾಮದ ಕೊಂಡಾಡಿಕೊಪ್ಪ, ಏಂತಡ್ಕ, ಶಾಂತಿ ಮೊಗೇರ್, ಪಂಜಡ್ಕ, ಕಕ್ವೆ ಭಾಗೊಲೆನ ಪಾಕ ತೋಟಲೆನ ಕಿದುಕ್ಲಿಡ್ ಅಪಗಪಗ ಮುದಳೆ ತುಯರೆ ತಿಕ್ವ ಅವು ಮಿತ್ತು ಬತ್ತದ ಸಂಚಾರ ಮಲ್ಪುನ ಸಾಮಾನ್ಯ ಆದುಂಡು. ಕರಿನ ವರ್ಷ ಪಂಜಡ್ಕದ ಕೆದುಕು ಜೈದಿನ ಮುದಳೆನು ಕಾಡಿಲಾಕೆದಕ್ಲು ಪತ್ತದು ಕುಮಾರಧಾರ ಸುದೆಕ್ ಬುಡ್ದಿತ್ತೆರು. ಬೆನ್ನಿ ಸಾಗುಳಿ ಸೇರಿನಂಚ ಕೃಷಿ ಇತ್ತೆ ಪೊರೆಸುಜಿಂದ ಬುಡ್ದು ಬುಡ್ಪಿನಕುಲು ಹೆಚ್ಚಾದಿತ್ತದು ಕೊರೋನಾ ಸೀಕ್ ಬತ್ತಿ ಬೊಕ್ಕ ಇತ್ತೆ ಕೃಷಿತ ಬಗೆಟ್ ಮೋಕೆ ಹೆಚ್ಚಾತಂಡು. ಆಂಡ ಬೆಳ್ತಂಗಡಿ ನಿಡ್ಲೆ ಗ್ರಾಮ ಬರೆಂಗಾಯದ ಚಂದ್ರಶೇಖರ ಗೌಡ್ರು ಕಾಲೇಜು ಪ್ರಿನ್ಸಿಪಾಲ್ ರಾದಿತ್ತನಲ್ಲ ವಂಶ ಪಾರಂಪರ್ಯದ ಬತ್ತಿನ ಕೃಷಿ ಕಾರ್ಯನು ಬುಡಂದೆ ಅವಿಟೆ ಮಲ್ಲ ಸಾಧನೆ ಮಲ್ತದಿರು. ಇತ್ತೆ ಆ ಬಗೆಟ್ ಒಂಜಿ ವರದಿ. ನಿಕುಲು ಇತ್ತೆತ್ತು ಒಂದು ಪುನಾರು ಬೆಳ್ತಂಗಡಿದ ಸಾಧಕಿರ ಮಾಸ್ಟರ್ ಜೋಕ್ನೆಗೂ ಬರವು ಕಲ್ಪವನಾರ ಆದಿತ್ತನಲ್ಲ
ಆರು ಎಡ್ಡೆ ಬೆನ್ನಿದಾರು ಅಮ್ಮೆರೆಡ್ದು ಬತ್ತಿನ ಕೃಷಿ ಕಾರ್ಯನು ದುಂಬರಿತೊಂದು ಬೈದಿನ ಆರು ಬೆಳ್ತಂಗಡಿ ತಾಲೂಕು ನೀಡ್ಲೆ ಗ್ರಾಮ ಬರೆಂಗಾಯದ ಚಂದ್ರಶೇಖರ ಗೌಡ್ರು ಕರ್ತವ್ಯಡು ಆರು ಖಾಸಗಿ ಕಾಲೇಜು ಪ್ರಿನ್ಸಿಪಾಲರು ವಂಶ ಪರಂಪರೆಡ್ದು ಬತ್ತಿನ ಕೃಷಿನು ದುಂಬುಕೊನು ಒಂದು ಬೊಡೆದಿ ಬೊಕ್ಕ ಈರುವೆರು ಆಂಜೋಕ್ಲೆನೊಟ್ಟಿಗೆ ಸುಖ ಸಂಸಾರ ಸಾಗಾಂಬಿಲ್ಲೆರು ಸುರುಕು ಇಲ್ಲಿಯ ಮಟ್ಟದ ಹೈನುಗಾರಿಕೆ ಸುರುಮಲ್ತಿನ ಚಂದ್ರಶೇಖರ ಗೌಡ್ರು 2018 ದೋಸ್ತಿ ಬೆದ್ರದ ದೇವಿ ಪ್ರಸಾದ್ ಶೆಟ್ಟಿ ಪನ್ಪುನರೆನ ಉಮೇದುಡು ಒಂತೆ ಮಲ್ಲ ಮಟ್ಟುಡು ಹೈನುಗಾರಿಕೆ ಸುರುಮಲ್ತದು ಕಂಗದ ತೋಟ ರಬ್ಬರ ತೋಟ ಸೇರಿನಂಚ ಬಗೆ ಬಗೆತ ಕೃಷಿ ಮಲ್ತದು ಮಾದರಿ ಕೃಷಿಕರಾತಿರು. ಮೂಲವಾಗಿ ನಾವು ಕೃಷಿ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದ್ದೆವು. ಅದರ ನಂತರ ನಾನು ಶಿಕ್ಷಣವನ್ನು ಪಡೀತಾ ಉಪನ್ಯಾಸಕ ಹುದ್ದೆಯನ್ನು ಪಡೆದೆ. ಸುಮಾರು ಒಂದು 22 ವರ್ಷ ಉಪನ್ಯಾಸಕನಾಗಿ ಕೆಲಸ ನಿರ್ವಹಿಸಿ ಈಗ ಖಾಸಗಿ ಕಾಲೇಜಲ್ಲಿ ಪ್ರಸನ್ನ ಪದವಿಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಕೃಷಿ ಕ್ಷೇತ್ರದಲ್ಲಿ ಒಲವಿದ್ದರಿಂದ ಸುಮಾರು ಒಂದು 6 ಎಕರೆ ಅಡಿಕೆ ತೋಟ ಮಾಡಿದೆ. ನಾನು ಒಂದು 4 ಎಕರೆ ರಬ್ಬರ್ ತೋಟ ಮಾಡಿದೆ. 10-11 ಎಕರೆ ಇವತ್ತು ಕೃಷಿ ಭೂಮಿ ಇದೆ. ಇಂಥ ಸಂದರ್ಭಗಳಲ್ಲಿ ದೊಡ್ಡ ಮಟ್ಟದ ಒಂದು ಡೈರಿ ಮಾಡುವ ಅಂತ ಸುಮಾರು ಆವಾಗ ಒಂದು 12-13 ಲಕ್ಷದ ದನಗಳನ್ನು ಎಲ್ಲ ಪರ್ಚೇಸ್ ಮಾಡಿಕೊಂಡು ಪಂಜಾಬಿ ದನಗಳು, ನಮ್ಮ ಮೈಸೂರು ಕಡೆಯ ದನಗಳು, ಬೆಂಗಳೂರು ದನ ಎಲ್ಲ ಒಂದು 17-18 ಲೀಟ್ರಿಗಿಂತ 28-30 ಲೀಟ್ರ್ನ ದನಗಳು ನಮ್ಮಲ್ಲಿ. ಸುಮಾರು ಇವತ್ತೊಂದು 19 ದನ ಇದೆ, ಒಂದು 6-7 ಕರುಗಳಿದೆ. ಇವತ್ತೊಂದು 240-250 ಲೀಟ್ರ್ ಹಾಲು ಪ್ರತಿದಿನ ನಾನು ಕೊಡ್ತೇನೆ. ನನ್ನ ಒಲವು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಷ್ಟೇ ಕೃಷಿ ಕ್ಷೇತ್ರದಲ್ಲಿ ಇರುವುದರಿಂದ ಯುವಕರೆಲ್ಲರೂ ಕೂಡ ಆದಷ್ಟು ಸಣ್ಣ ಸಣ್ಣ ಉದ್ಯೋಗದಲ್ಲಿ ಇದ್ರೂ ಮನೆಯಲ್ಲಿರುವಂತಹ ಭೂಮಿ ಇರ್ಬೋದು, ಕೃಷಿಯನ್ನು ಹಾಳು ಮಾಡಬಾರ್ದು. ನಾವೆಲ್ಲರೂ ಒಳ್ಳೆಯ ದೃಷ್ಟಿಯಿಂದ ಮನಪೂರ್ವಕವಾಗಿ ವೃತ್ತಿಯ ದೇವರು ಅಂತ ನಂಬಿದರೆ, ವರ್ಕ್ ಈಸ್ ವರ್ಷಿಪ್ ಅಂತ ಈ ನಂಬಿಕೆ ಇದ್ದರೆ ಮತ್ತು ನಾವೇ ನಮ್ಮ ಒಂದು ಇತಿಹಾಸ ನಿರ್ಮಾಣ ಮಾಡಿಕೊಳ್ಬೋದು ಅಂತ. ನೀಡ್ಲೆ ಗ್ರಾಮ ಪಂಚಾಯತ್ ಸುತ್ತುಡು ಬಾರಿ ಹೆಚ್ಚ ಪೇರು ಉತ್ಪತ್ತಿ ಮಲ್ಪುನಾರು ಪನ್ಪುನ ಬಿರ್ದಿಗು ಸಂದದಿನ ಗೌಡ್ರು ಕೋರಿ ಸಾಂಕುನ ಬೇತೆ ಬೇತೆ ಜಾತಿದ ನಾಯಲಿನ ಸಾಂಕುನ ತೊಡ್ವೆ ಸಾಂಕುನ ಇಂಚ ಮಾತ ಬೆನ್ನೊಂದುಲ್ಲೆರು. ಕೃಷಿ ಕ್ಷೇತ್ರದ ವಿಶೇಷ ಸಾಧನೆಗೆ ಬೇತೆ ಬೇತೆ ಸಂಘ ಸಂಸ್ಥೆಲೆರ್ದು ತಮ್ಮನ ಪಡೆಯಿನ ಆರು ಇಡೀ 11 ಎಕರೆ ತೋಟಗೂ ಅಕೆಲ್ನನೆ ಕಿದತ ಗೊಬ್ಬರಗಳ ಸುಂದು ರಾಸಾಯನಿಕ ಗೊಬ್ಬರ ಈಟ್ ಬಾರಿ ಕಮ್ಮಿ ಗಳಿಸುವಿರೆಂದು ಪನ್ಪೆರು. ಹಾಬಿಯಾಗಿ ನಾನು ಇವತ್ತು ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡಿದ್ದೇನೆ. ಬಾತುಕೋಳಿಗಳಿದೆ, ವೆರೈಟಿ ನಾಯಿಗಳಿದೆ, ಒಂದು 5-6 ರೀತಿ ನಾಯಿಗಳೆಲ್ಲ, ಜೇನು ಸಾಕಾಣಿಕೆ ಮಾಡುತ್ತೇನೆ. ಮತ್ತು ಸ್ಲರಿ ಗುಂಡಿ ಮಾಡಿ ಅದರಿಂದ ಇಡೀ ಬೇಸಿಗೆಯಲ್ಲಿ 1-2 ಸಾವಿರ ಗಿಡಗಳಿಗೆ ಅದನ್ನು ಹಿಡಿಯುವಂಥ ಕೆಲಸ. ಇನ್ನೇನು ಅಂತ ಹೇಳಿದರೆ ಒಂದು ವರ್ಷಕ್ಕೆ ಬೇಕಾದರೆ 1 ಲಕ್ಷದ ಗೊಬ್ಬರ ನಮಗೆ ವ್ಯಾಪಾರಕ್ಕೆ ಸಿಗುತ್ತೆ. ಮತ್ತು ಇಡೀ ನನ್ನ 11 ಎಕರೆ ತೋಟಕ್ಕೂ ನಾನು ಹೆಚ್ಚು ಸೇಲ್ ಮಾಡಲಿಕ್ಕೆ ಇಷ್ಟಪಡಲ್ಲ ಗೊಬ್ಬರ, ನಮ್ಮ ತೋಟಕ್ಕೇ ಹಾಕ್ತೇನೆ. ಒಂದು ರೀತಿ ಸಾವಯವನೂ ಆಗ್ತದೆ, ಒಂದು ಸ್ವಲ್ಪ ಮಟ್ಟಿಗೆ ರಾಸಾಯನಿಕ ಸ್ವಲ್ಪ ಬಳಸ್ತೇವೆ ಅಷ್ಟೇ. ಸೊ ಅದರಿಂದಾಗಿ ಇವತ್ತು ನಮಗೆ ಈ ಉದ್ದಿಮೆ ಇನ್ನಷ್ಟು ಬೆಳೆಸುವಂಥ ಇದಿಲ್ಲ, ಆದರೆ ಇದ್ದದನ್ನು ಚೆನ್ನಾಗಿ ಒಂದು ಸೈಂಟಿಫಿಕ್ ಆಗಿ ಮೇಂಟೈನ್ ಮಾಡುವಂಥ ಉದ್ದೇಶ ನಂದು. ಬರವು ಕಲ್ಪವನ ಸೇವೆದ ಒಟ್ಟಿಗೂ ಕೆಲಸ ಮಾತ ದೇವರಿಂದ ನಮ್ಮೊಂದು ಬೈದಿನ ಚಂದ್ರಶೇಖರ ಗೌಡ್ರು ಕೃಷಿ ಉಮೇದದ ಇತ್ತದ ಜವಣ ಜವಂದಿಗೂ ಮಾದರಿಯಾದುಲ್ಲೆರು. ಒವೇ ಕೆಲಸ ಒಪ್ಪಡು ಅವೇನು ನಮ್ಮ ಪ್ರೀತಿ ಮಲ್ತಂಡ ಅವು ನಮ್ಮ ಕೈಪತ್ತುನೊಂದು ಪನ್ಪಿರು ಚಂದ್ರಶೇಖರ್. ರಾಜ್ಯ ಸರ್ಕಾರ ಶಾಲೆಲಿಡು ಜೋಕ್ಲಿಗೆ 10 ನಿಮಿಷದ ಧ್ಯಾನ ಮಲ್ಪವನ ಚಿಂತನೆ ನಡಪಾದಂಡು ದೆತ್ತ ಸಾಧಕ ಬಾಧಕಲಿನ ಬಗೆಟ್ಟು ಚರ್ಚೆ ನಡೆತೊಂದುಂಡು. ಒಂದುವೇ ಪೊರ್ತುಡು ನಾಡದ ಪುದರ್ ಪೋಯಿ ಮನೋವೈದ್ಯರು ಡಾಕ್ಟರ್ PV ಭಂಡಾರಿ ಸರ್ಕಾರದ ಈ ನಿರ್ಧಾರದ ಬಗೆಟ್ಟು ಅರಿನ ಅಭಿಪ್ರಾಯ ತೆರಿಪಾದರು. ರಾಜ್ಯ ಸರ್ಕಾರ ಶಾಲೆಲಿಡು ಜೋಕ್ಲಿಗೆ 10 ನಿಮಿಷದ ಧ್ಯಾನ ಮಲ್ಪವನ ಚಿಂತನೆ ನಡಪಾದನು ದೆತ್ತ ಸಾಧಕ ಬಾಧಕಲಿನ ಬಗೆಟ್ಟು ಚರ್ಚೆ ನಡೆತೊಂದುಂಡು. ಒಂದುವೇ ಪೊರ್ತುಡು ನಾಡದ ಪುದರ್ ಪೋಯಿ ಮನೋವೈದ್ಯರು ಡಾಕ್ಟರ್ PV ಭಂಡಾರಿ ಸರ್ಕಾರದ ಈ ನಿರ್ಧಾರದ ಬಗೆಟ್ಟು ಅಭಿಪ್ರಾಯ ತೆರಿಪಾದರು. ರಾಜ್ಯ ಸರ್ಕಾರ ಜೋಕ್ಲಿನ ಮೊಬೈಲ್ ಚಟ್ಟುಡ್ದು ಬುಡ್ಪಾಯರೆಗಾದ ಜೋಕುಲು ಒಂಜೇ ಕಡೆಕ್ ಮನಸ್ಸು ಕೊರಿಯರೆ ಧ್ಯಾನ ಮಲ್ಪಾಯರೆ ಪಿದಾಡ್ಪಾದನು ಅಂಡ ಒಂದು ವೈಜ್ಞಾನಿಕ ಅಡಿಪಾಯೊಡ್ದು ಕೂಡ್ದುಂಡ ಪನ್ಪುನವು ಭಾರಿ ಮುಖ್ಯ. ಜೋಕ್ಲಿನ ಮಾನಸಿಕ ಸ್ಥಿತಿಗತಿಲಿನ ಮಿತ್ತು ಪಾಕ ಅಂಶಲು ಪ್ರಭಾವ ಬೀರುವ
ముఖ్యవాదు శాలెలిడు కౌన్సిల్ రేను దీపున సురు కావడు జోకులు ಒಂಜೇ ಕಡೆಕ್ ಮನಸ್ಸು ಕೊರ್ಪುನ ಕೊರತೆ ಬೊಕ್ಕ ಮೊಬೈಲ್ ಚಟಕ್ಲಿಗ್ ಈ ಆನ್ಲೈನ್ ಬರವುಲ ಕಾರಣ ಒಂದು ಮಾತ ಆನ್ಲೈನ್ ಬರವುದ ಸೈಡ್ ಎಫೆಕ್ಟ್ ದೇನು ವೈಜ್ಞಾನಿಕ ರೀತಿಯ ಅಭ್ಯಾಸ ಮಲ್ತದು ಐತ ಆಧಾರುಡು ಜೋಕ್ಲಿಗ್ ಎಂಚಿನ ಕೊರಡು ಪನ್ಪುನೇನು ನಿರ್ಧಾರ ಮಲ್ಪುಡು ಡಾಕ್ಟರ್ PV ಭಂಡಾರಿ ಪಂತಿರು. ಬಹುಶಃ ಈ ಆನ್ಲೈನ್ ಶಿಕ್ಷಣದ ಒಂದು ಸೈಡ್ ಇಫೆಕ್ಟ್, ನಾನು ಆನ್ಲೈನ್ ಶಿಕ್ಷಣ ಆಗುವಾಗಲೂ ಹೇಳಿದ್ದೇನೆ, ಇದು ಪರ್ಫೆಕ್ಟ್ ಶಿಕ್ಷಣ ಅಲ್ಲ. ಆದರೆ ಆನ್ಲೈನ್ ಶಿಕ್ಷಣ ಆ ಸಂದರ್ಭದಲ್ಲಿ ಅಗತ್ಯ ಇತ್ತು. ಅದರ ಸೈಡ್ ಇಫೆಕ್ಟ್ ಅಂದರೆ ಇವೆಲ್ಲ ಬಂದಿದೆ. ಏನು, ಈ ಮಕ್ಕಳು ಮೊಬೈಲ್ ಎಡಿಕ್ಷನಿಗೆ ಬಲಿಯಾಗಿದ್ದಾರೆ, ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ. ಆದರೆ ಅವರಲ್ಲಿ ಹಲವಾರು ಇಮೋಷನಲ್ ಪ್ರಾಬ್ಲಮ್ಸ್ ಇದೆ, ಅವರಲ್ಲಿ ಹಲವು ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಾ ಇದೆ. ಇದಕ್ಕೆ ಸೊಲ್ಯೂಷನ್ 10 ನಿಮಿಷದ ಧ್ಯಾನ ಅಲ್ಲ, ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇದಕ್ಕೆ ಸೊಲ್ಯೂಷನ್ ಏನು, ಶಾಲೆಗಳಲ್ಲಿ ಕೌನ್ಸಿಲರ್ಗಳ ನೇಮಕಾತಿ ಆಗಬೇಕು, ಶಾಲೆಗಳಲ್ಲಿ ಈ ಮಕ್ಕಳ ಸಮಸ್ಯೆಗಳ ಬಗ್ಗೆ ಅರಿವು ಬರಬೇಕು, ಈ ಮಕ್ಕಳ ಟೀಚರ್ಸಿಗೂ ಕೂಡ ಇದರ ಬಗ್ಗೆ ಅರಿವು ಬರಬೇಕು. ಹಾಗೂ ಈ ಮಕ್ಕಳಲ್ಲಿ ಈ ಥರದ ಸಮಸ್ಯೆಗಳು ಏನಾಗ್ತಾ ಇದೆ, ಇದಕ್ಕೆ ಗ್ಯಾಜೆಟ್ ರಿಸ್ಟ್ರಿಕ್ಷನ್ ಅಂತ ನಮ್ಮ ಸಮುದಾಯದಲ್ಲಿ ಇದರ ಬಗ್ಗೆ ಡಿಸ್ಕಷನ್ಸ್ ನಡಿಬೇಕು. ಇವುದನ್ನೆಲ್ಲ ಮಾಡುವುದು ಬಿಟ್ಟು ಕೇವಲ ಒಂದು 10 ನಿಮಿಷ ಧ್ಯಾನ ಮಾಡಿ ನಾವು ಇದಕ್ಕೆಲ್ಲ ಸೊಲ್ಯೂಷನ್ ತರ್ತೇವೆ, ಎಲ್ಲದಕ್ಕೂ ಕ್ವಿಕ್ ಫಿಕ್ಸ್ ಐಡಿಯಾಸನ್ನು ಹುಡುಕ್ತಾ ಇರೋದು ನಮ್ಮ ಸರ್ಕಾರ ಮಾಡ್ತಾ ಇರೋದು ತಪ್ಪು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಋಷಿಕೇಶ ಮೂಲ ಮಹಾಸಂಸ್ಥಾನ ಪಲಿಮಾರ್ ಮಠಾಧೀಶರು ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯರು ಕಾವೂರು ಪಂಜುಮುಗೇರ್ದ ಶ್ರೀ ಗುರು ರಾಘವೇಂದ್ರ ಮಠೊಟ್ಟು ಚಾತುರ್ಮಾಸ್ಯ ವೃತ್ತ ನಡಪಾದಿತ್ತದು ವೃತ್ತಾಚರಣೆದ ಅಕೇರಿಡು ಏಕಾದಶಿ ದಾನಿ ಭಕ್ತರಿಗೂ ತಪ್ತ ಮುದ್ರೆ ಒತ್ತಿಯರು. ಋಷಿಕೇಶ ಮೂಲ ಮಹಾಸಂಸ್ಥಾನ ಪಲಿಮಾರ್ ಮಠಾಧೀಶರು ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯರು ಕಾವೂರು ಪಂಜುಮುಗೇರ್ದ ಶ್ರೀ ಗುರು ರಾಘವೇಂದ್ರ ಮಠೊಟ್ಟು ಚಾತುರ್ಮಾಸ್ಯ ವೃತ್ತ ನಡಪಾದಿತ್ತರು. ಧಾರ್ಮಿಕ ವಿಧಿವಿಧಾನುಲೆಡು ತಪ್ತ ಮುದ್ರಾಧಾರಣೆದ ಸಂಪ್ರದಾಯ ಇತ್ತದು ಚಾತುರ್ಮಾಸ್ಯ ವೃತ್ತಾಚರಣೆದ ಅಕ್ಕೆರಡು ಏಕಾದಶಿದ ದಿನ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಭಕ್ತರಿಗೂ ಶ್ರೀ ಗುರು ರಾಘವೇಂದ್ರ ಮಠದ ಪೂಜೆ ಮಲ್ಪುನ ಬೊಕ್ಕ ಆಡಳಿತ ದಕ್ಲೆಗ್ ತಪ್ತ ಮುದ್ರೆ ಒತ್ತುದು ಮುದ್ರಾಧಾರಣೆ ನಡಪಾದ ಕೊರಿಯರು. ಪಾಕ ಜನ ಭಕ್ತಿರ ಪಾಲ್ದೆತ್ತೊಂದು ತಪ್ತ ಮುದ್ರೆ ಪಾಡ್ಪಾಕೊಂಡಿರು. ಪುತ್ತೂರು ಪುರಭವನುಡು ವಿಜಯ ಕರ್ನಾಟಕ ಪತ್ರಿಕೆ ಶುಕ್ರವಾರ ವಿಕಾ ಯಕ್ಷಗಾನ ಫೆಸ್ಟ್ 2022 ಸರಣಿದ 2ನೇ ಕಾರ್ಯಕ್ರಮ ಯಕ್ಷ ವಿಜಯಗಾನ ನಾಟ್ಯ ವೈಭವ ಕಾರ್ಯಕ್ರಮ ನಡಪಾದಿತ್ತಂಡು. ಅಕೇರಿಗೂ ತೆಂಕು ಬೊಕ್ಕ ಬಡಗದ ಕಲಾವಿದರೆಡ್ದು ಮೋಕ್ಷ ಸಂಗ್ರಾಮ ಆಟ ಮೂಡಿದು ಬತ್ತಂಡು. ಪುತ್ತೂರು ಪುರಭವನುಡು ವಿಜಯ ಕರ್ನಾಟಕ ಪತ್ರಿಕೆ ಶುಕ್ರವಾರ ವಿಕಾ ಯಕ್ಷಗಾನ ಫೆಸ್ಟ್ 2022 ಸರಣಿದ 2ನೇ ಕಾರ್ಯಕ್ರಮ ಯಕ್ಷ ವಿಜಯಗಾನ ನಾಟ್ಯ ವೈಭವ ನಡಪಾಂಡು. ಗಾನ ನಾಟ್ಯ ವೈಭವಡು ತೆಂಕುತಿಟ್ಟುದ ಭಾಗವತೇರು ಪಟ್ಲ ಸತೀಶ್ ಶೆಟ್ಟಿ ಬೊಕ್ಕ ಗಿರೀಶ್ ರೈ ಕಕ್ಕೆ ಪದವು ಬಡಗುತಿಟ್ಟುದ ಜನ್ಸಾಲೆ ರಾಘವೇಂದ್ರ ಆಚಾರ್ ಬೊಕ್ಕ ರಾಘವೇಂದ್ರ ಮಯ್ಯ ಹಾಲಾಡಿ ಭಾಗವತಿರಾದ ಗಾನ ವೈಭವಡಿತ್ತೆರು. ಅಕ್ಷಯ್ ಕುಮಾರ್ ಮಾರ್ನಾಡು ಬೊಕ್ಕ ರಕ್ಷಿತ್ ಶೆಟ್ಟಿ ಪಡ್ರೆ ನಿಹಾರಿಕಾ ಭಟ್ ಬೊಕ್ಕ ಉಪಾಸನಾ ಪಂಜರಿಕೆ ನಾಟ್ಯ ವೈಭವಡಿತ್ತೆರು. ಚೆಂಡೆಮದ್ದಲಿಡು ತೆಂಕುತಿಟ್ಟುದ ಸುಬ್ರಹ್ಮಣ್ಯ ಭಟ್ ದೇಲಂತ ಮಜಲ್ ಮಯೂರ್ ನಾಯ್ಗ ಬಡಗುತಿಟ್ಟದ ಸುನಿಲ್ ಭಂಡಾರಿ ಬೊಕ್ಕ ಸುಜನ್ ಹಾಲಾಡಿ ಚಕ್ರತಾಳುಡು ರಾಜೇಂದ್ರ ಕೃಷ್ಣ ಪಾಲ್ದಿತ್ತೊಂಡೆರು. ಅಕೇರಿಗೂ ಮೋಕ್ಷ ಸಂಗ್ರಾಮ ಆಟ ತೆಂಕುತಿಟ್ಟುದ ಗಣೇಶ್ ಭಟ್ ಹೊಸಮೂಲೆ ಬೊಕ್ಕ ಬಡಗುತಿಟ್ಟದ ಚಂದ್ರಕಾಂತ್ ಮೂಡುಬೆಳ್ಳೆ ಭಾಗವತಿಗೆಡು ಮೂಡ್ದು ಬತ್ತಂಡು. ಸುಧನ್ವಾ ವೇಷುಡು ಬಡಗದ ಮಂಕಿ ಈಶ್ವರ ನಾಯಕ್, ಅರ್ಜುನನ ವೇಷುಡು ತೆಂಕುದ ಸುಣ್ಣಂಬಳ ವಿಶ್ವೇಶ್ವರ ಭಟ್, ಕೃಷ್ಣನ ವೇಷುಡು ತೆಂಕುದ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಪಾಲ್ದಿತ್ತೊಂಡೆರು. ಕದ್ರ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರು. ನಿನ್ನ ಶಿವನ ಕೂಡೆ ಶಿವನ ಕೂಡೆ ಶಿವನ ಕೂಡೆ ಸೆಣಸಿದಂತ ಅವನ ಜಯದ್ರಥ ವಧ ಪ್ರಕರಣ. ನಿನ್ನ ಮಗನಾದಂತಹ ಅಭಿಮನ್ಯು ಸತ್ತಾಕ್ಷಣದಲ್ಲಿ
ಕೇಳಿದ ಸುದ್ದಿಯನ್ನು ಆಧರಿಸಿ ಕೊಂದು ಕಡೆಯುತ್ತೇನೆ ಅಂತ ಜಯದ್ರಥನ ಬಗ್ಗೆ ನೀನು ಪ್ರತಿಜ್ಞಾಬದ್ಧರಾದೆ. ನಾಳೆಯ ಸೂರ್ಯಾಸ್ತಮಾನವಾಗುವುದಕ್ಕಿಂತ ಮೊದಲು ಆ ಜಯದ್ರಥನ ತಲೆಯನ್ನು ಭೂಮಿಗೆ ಇಳುಗದೆ ಹೋದ್ರೆ ಅಗ್ನಿಗುಂಡ ಪ್ರವೇಶ ಮಾಡ್ತೇನೆ. ಆಯ್ತಾ ನಿನಗೆ ನಿನ್ನ ಸ್ವಂತ ಬಲದಿಂದ? ಆಯ್ತಲ್ಲ, ಎಂತದಾಯ್ತು? ಯಾವಾಗ ನನಗೆ ಇವತ್ತಿರುವುದು ಹೇಗೆ ಆಗಿದೆ? ನಾನು ಮಾಡಿದ್ದೇನೆ. ಅದೇ ನೀನಿದ್ದೆ, ಈಗ ನೀನಿಲ್ಲದೆ ಇದ್ದ ನನಗೆ ಆಯ್ತು ಅಂತ ಕೇಳ್ತಿ? ನಿನ್ನಿಂದ ಒಬ್ಬನಿಂದ ಆಗ್ಲಿಲ್ಲ. ಅಯ್ಯೋ, ನಿನ್ನನ್ನು ನಂಬಿ ಅಲ್ವಾ ನಾನು ಪ್ರತಿಜ್ಞೆ ಮಾಡುವುದಾದ್ರೂ ಯುದ್ಧ ಮಾಡುವುದಾದ್ರೂ ನೀನಿಲ್ಲದೆ ಇರು, ನೀನ್ ಅಲ್ಲಿ ಇರು, ನೀನ್ ಇಲ್ಲಿ ಇರು, ನಿನ್ನ ಅನುಗ್ರಹ ಹೊರತಾಗಿ ಅಲ್ಲ ಅರ್ಜುನ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿ ವನಗಳ ನಾಡೆ, ಜೈ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿ, ಗಂಧದ ಚೌದದ ಹೋಳಿನ ಗಣಿ, ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ఇడేగు ఇనిత నమ్మ కుడ్ల తుಳು వార్తెల ముగిండు ననేలైతే పొర్తుగు నమ్మ కుడ్ల తుಳು వార్తెలు సొల్మెలు.